ನಮಸ್ತೆ ವೀಕ್ಷಕರೇ, ಸ್ಪಂದನ ಅಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 2 ಗಂಟೆಗೆ. ಆ್ಯಂಡ್ ಪ್ರತಿ ಎಪಿಸೋಡ್ನಲ್ಲೂ ಕೂಡ ಲೇಡೀಸೇ ಬರ್ತಿದ್ರು. ಬಟ್ ಇವತ್ತಿನ ಎಪಿಸೋಡ್ ಸ್ವಲ್ಪ ಸ್ಪೆಷಲ್. ಒಬ್ಬರು ಜೆಂಟ್ಸ್ ಬಂದಿದ್ದಾರೆ ಆ್ಯಂಡ್ ಇವರು ಫಸ್ಟ್ PUC ಕಲಿತಿದ್ದಾರೆ. ಅವರ ಹೆಸರು ಮಂಜುನಾಥ್ ಅಂತ. ನನಗಂತೇನೋ ಖುಷಿ ಆಗ್ತದೆ, ಅವರು ಏನೋ ಒಂದು ಇಂಟ್ರೆಸ್ಟಲ್ಲಿ ಬಂದಿದ್ದಾರೆ, ಒಂದು ವೀಕ್ಷಕರಿಗೋಸ್ಕರ ಒಂದು ಅಡುಗೆಯನ್ನು ಕಲಿಸ್ಬೇಕು ಅಂತ. ಅವರನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಬೇಕು. ನಮಸ್ತೆ ಸರ್. ನಮಸ್ತೆ. ಮತ್ತೆ ಹೇಗಿದ್ದೀರಾ ಮಂಜುನಾಥ್ ಅವರೇ? ಫೈನಾ? ಓಕೆ, ಗ್ರೇಟ್ ಮಾರ್ರೆ ನೀವು. ಯಾಕಂದರೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಯಾವಾಗಲೂ ಲೇಡೀಸ್ ಎಲ್ಲ ಬರ್ತಿದ್ರು, ಬಟ್ ನೀವು ಓನ್ ಇಂಟ್ರೆಸ್ಟಲ್ಲಿ ನಾನು ಕೂಡ ಬರ್ತೇನೆ, ನಮ್ಮ ವೀಕ್ಷಕರಿಗೆ ಒಂದು ಡಿಶನ್ನು ಕಲಿಸ್ಕೊಡ್ತೇನೆ ಅಂತ ಹೇಳಿದರೆ ನಂಗಂತೂ ಖುಷಿ ಆಗ್ತಿದೆ. ನಿಮಗೆ ಖುಷಿ ಆಗ್ತಿರ್ಬೋದು ಈಗ ಅಲ್ವಾ? ಓಕೆ, ಸೂಪರ್. ಏನು ಮಾಡ್ತಿದ್ದೀರಾ ಮಂಜುನಾಥ್ ಅವರೇ? ಸೋಯಾ ಮಂಚೂರಿಯಾ? ಓಕೆ. ಏನು ಕಲಿತಿದ್ದೀರಾ? ಖಾಲಿ ಸೋಯಾ ಮಂಚೂರಿ ಮಾಡೋದಾ ಅಲ್ಲ ಕಲಿತಿದ್ದೀರಾ ಹೇಗೆ ಮನೆಯಲ್ಲಿ? ಅಂದರೆ ಕಾಲೇಜ್ ಹೋಗ್ತಿದ್ದೀರಾ? ಓಕೆ, ಫಸ್ಟ್ PUC. ಏನು ಅಂದರೆ ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ? ಕಾಮರ್ಸ್. ಓಕೆ, ಕಾಮರ್ಸ್ ಸ್ವಲ್ಪ ಕಷ್ಟ ಆಗುತ್ತಾ? ಇಲ್ಲ. ಓಕೆ, ಸೊ ಕಾಮರ್ಸ್ ಯಾಕೆ ಕಷ್ಟ ಆಗಲ್ಲ ನೀವು ಹೇಳಿ? ಕಾಮರ್ಸ್ ಅಂದ್ರೆ ಅದರಲ್ಲಿ ಬಿಸ್ನೆಸ್ ಸ್ಟಡೀಸ್. ಓಕೆ ಓಕೆ, ಬಿಸ್ನೆಸ್ ಸ್ಟಡೀಸ್. ಅದೆಲ್ಲ ಹೈಸ್ಕೂಲಲ್ಲಿ ಕಲ್ತದ್ದೆ. ಓಕೆ, ಹೈಸ್ಕೂಲಲ್ಲಿ ಕಲಿಸಿದ್ದಾರೆ ನಿಮಗೆ ಅಕೌಂಟ್ಸು? ಅಲ್ಲ, ಅಕೌಂಟ್ಸ್ ಅಲ್ಲ, ಬಿಸ್ನೆಸ್ ಸ್ಟಡೀಸ್. ಓಕೆ, ಬಿಸ್ನೆಸ್ ಸ್ಟಡೀಸ್. ಓಕೆ, ಸೊ ಓಕೆ, ಸೊ ಹಾಗಾಗಿ ನಿಮ್ಮ ಓನ್ ಇಂಟ್ರೆಸ್ಟಲ್ಲಿ ಕಾಮರ್ಸ್ ತೊಗೊಂಡದ್ದು. ಓಕೆ, ಬಟ್ ಈ ಒಂದು ಇಂಟ್ರೆಸ್ಟ್ ಹೇಗೆ ಬಂತು? ಒಂದು ಅಡಿಗೆ ಮಾಡಬೇಕು ಮನೆಯಲ್ಲಿ ಸ್ವಲ್ಪ, ಹೇಗೆ ಇದೆಲ್ಲ? ಅದು ಹೀಗೆ ಮೊಬೈಲ್ ಎಲ್ಲ ನೋಡುವಾಗ ಯೂಟ್ಯೂಬಲ್ಲೆಲ್ಲ ಬರ್ತಿತ್ತು. ಓಕೆ ಓಕೆ, ಆಮೇಲೆ ಅದು ನೋಡಿ ಮಾಡುವಂತ ಇಂಟ್ರೆಸ್ಟ್ ಎಲ್ಲ ಓಕೆ ನೋಡಿ ಮಾಡೋದು. ಓಕೆ, ಮನೇಲಿ ಹೇಗೆ ಸಪೋರ್ಟ್ ಇದೆ ಮೇ ಬಿ ಇದಕ್ಕೆಲ್ಲ? ಓಕೆ, ನೀವು ಮಾಡಿದ್ದು ಅಡಿಗೆ ಎಲ್ಲ ತಿಂತಾರಾ ಮನೆಯಲ್ಲಿ? ಹೌದಾ? ಸ್ವಲ್ಪ ಉಪ್ಪು ಜಾಸ್ತಿ ಆದರೆ ಏನು ಮಾಡ್ತೀರಿ? ಅದು ಟೇಸ್ಟ್ ಮಾಡಿ ಕೊಡು. ಓಕೆ ಓಕೆ, ಟೇಸ್ಟ್ ಮಾಡಿಯೇ ಕೊಡೋದು. ಅಲ್ಲ, ಕೆಲವ್ರು ಹೇಗೆ ಮಾಡ್ತಾರೆ ಅಂದರೆ ಪ್ರಯೋಗ, ಅಂದರೆ ನೀವು ಟೇಸ್ಟ್ ಮಾಡಲ್ಲ, ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ಅವರಿಗೆ ಪ್ರಯೋಗ ಮಾಡಿ ಬಿಡ್ತೀರಾ, ಹಾಗೇನಿಲ್ಲ. ಓಕೆ, ಗ್ರೇಟ್. ಸೊ ಇವತ್ತೇನು ನಮಗೆ ವೀಕ್ಷಕರಿಗೆ ಕಲಿಸ್ತೀರಾ? ಇದು ಸೋಯಾ ಮಂಚೂರಿ. ಸೋಯಾ ಮಂಚೂರಿ. ಓಕೆ, ಇದಕ್ಕೆಲ್ಲ ಏನು ಬೇಕು? ರೆಡ್ ಚಿಲ್ಲಿ ಪೌಡರ್. ರೆಡ್ ಚಿಲ್ಲಿ ಪೌಡರ್, ಸಾಲ್ಟ್, ಟರ್ಮರಿಕ್ ಪೌಡರ್, ಓಕೆ, ಆನಿಯನ್. ಇದು ಸೋಯಾ ಚಂಕ್ಸ್ ಬಾಯ್ಲ್ ಮಾಡಿದ್ದು. ಅದು ಹೇಗೆ ಬಾಯ್ಲ್ ಮಾಡೋದು? ಅದು ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿ ನೀರಲ್ಲಿ ಹಾಕುದು, ಬಾಯ್ಲಿಂಗ್ ವಾಟರ್ ಅಲ್ಲಿ. ಓಕೆ, ಬಾಯ್ಲಿಂಗ್ ವಾಟರ್ ಅಲ್ಲಿ ಆಮೇಲೆ ತೆಗೆಯೋದು. ಮತ್ತೆ ಅದನ್ನ ಸ್ವಲ್ಪ ಡ್ರೈ ಆಗಬೇಕು ಆ ಥರ ಏನಾದರೂ ಇದೆಯಾ? ಇಲ್ಲ. ಓಕೆ ಓಕೆ, ಸೂಪರ್. ಅಂಡ್ ಈಗ ಇದು ಮೈದಾ, ಓಕೆ, ಸೋಯಾ ಸಾಸ್, ಗರಂ ಮಸಾಲ, ಓಕೆ, chopped coriander leaves and curry leaves, ಓಕೆ, ಇದು chopped garlic and ಶುಂಠಿ, ಇದು ಮೊಸರು, ಇದು ಟೊಮೆಟೊ ಸಾಸ್, ಆಯಿಲ್. ಓಕೆ, ಎಷ್ಟು ಬೇಕು? ಓಕೆ, ಎಷ್ಟು ವಿದಿನ್ 15 to 20 ಮಿನಿಟ್ಸಲ್ಲಿ ಆಗುತ್ತೆ ಅಲ್ವಾ? ಓಕೆ, ಮೇ ಬಿ ನಿಮ್ಮ ಫ್ರೆಂಡ್ಸಿಗೆಲ್ಲ ನೀವು ಮಾಡಿರುವಂಥ ಅಡುಗೆಗಳನ್ನೆಲ್ಲ ಕೊಟ್ಟಿದ್ದೀರಾ ಹೇಗೆ? ಹೌದಂದ್ರೆ ಟಿಫಿನ್ ಅಲ್ಲಿ. ಹೌದಾ? ಅವರಿಗೆಲ್ಲ ಖರ್ಚಿಲ್ಲ, ನೀವೇ ಮಾಡಿ ಕೊಡೋದು ಅಂತಲ್ಲ, ಹೀಗೆ ಕೊಡ್ತೀರಾ? ಬಟ್ ಅವರು ಹೇಗೆ ಟೇಸ್ಟ್ ಇದೆ ಹಾಗೆಲ್ಲ ಹೇಳ್ತಾರಾ? ಸುಮ್ಮನೆ ಹೇಳ್ತಾರಾ ಅಂತ ನಿಮಗೆ ಬೇಜಾರಾಗಬಾರ್ದು ಅಂತ? ಇಲ್ಲ. ಓಕೆ, ಸೂಪರ್. ಆ್ಯಂಡ್ ಈಗ ನಿಮಗೆ ಫಸ್ಟಿಗೆ ಏನು ಮಾಡಬೇಕು ಈಗ? ಫಸ್ಟ್ ಈಗ ಮ್ಯಾರಿನೇಷನ್ ಮಾಡಿ. ಓಕೆ, ಯಾವುದೆಲ್ಲ ಮ್ಯಾರಿನೇಟ್ ಮಾಡಬೇಕು? ಫಸ್ಟ್ ಇದು ಮೊಸರು ಹಾಕೋದು. ಮೊಸರು ಹಾಕಿ ಸರ್. ಓಕೆ, ಎಸ್. ಅದೆಷ್ಟು ಬೇಕಾಗುತ್ತೆ ಮೊಸರು? ಒಂದು 5 ಸ್ಪೂನ್. ಓಕೆ ಓಕೆ, ಎಸ್. ಫ್ಯೂಚರಲ್ಲಿ ಏನಾಗಬೇಕು ಸರ್ ನೀವು? ಇದು MBA ಇನ್ ಫೈನಾನ್ಸ್. ಓಕೆ, MBA ಇನ್ ಫೈನಾನ್ಸ್. ಯಾಕೆ ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಗ್ಬಾರ್ದು ನೀವು? ಇಲ್ಲ, ಇದು ಹಾಬಿ. ಹೌದಾ? ಓಕೆ, ಗ್ರೇಟ್. ಆ್ಯಂಡ್ ಇದಾದ್ಮೇಲೆ ಏನು ಹಾಕಬೇಕು ಸರ್? ಸಾಲ್ಟ್. ಓಕೆ, ಸಾಲ್ಟ್ ಎಷ್ಟು ಬೇಕು? ಒಂದು ಅರ್ಧ ಕೆ ಜಿ ಬೇಡ, 1/4 ಸ್ಪೂನ್. ಓಕೆ, 1/4 ಸ್ಪೂನ್. ಓಕೆ, ಗ್ರೇಟ್. ಚಿಲ್ಲಿ ಪೌಡರ್. ಓಕೆ ಓಕೆ. ಸೊ ಯಾರಿಗೆ ಖಾರ ಜಾಸ್ತಿ ಆದರೆ ಓಕೆ, ಸ್ವಲ್ಪ ಹಾಕ್ಬೋದು ಜಾಸ್ತಿ ಅಲ್ವಾ? ಓಕೆ, ಎಸ್, ಸೂಪರ್. ಹಳದಿ ಪೌಡರ್ ಚಿಟಿಕೆ ಸರ್. ಓಕೆ ಸರ್. ಓಕೆ, ಎಸ್. ಮತ್ತೆ ಇದು ಮೈದಾ ಒಂದು 2 ಸ್ಪೂನ್, ಅದು ಬೈಂಡ್ ಆಗಿ ಬರಲಿ. ಓಕೆ ಓಕೆ, ಸೂಪರ್. ಸೊ ಮೈದಾ ಸ್ವಲ್ಪ ಬೇಕಾಗ್ತದೆ. ವಿದೌಟ್ ಮೈದಾ ಮಾಡ್ಲಿಕ್ಕೆ ಆಗ್ತದಾ? ಅದು ಬಿಡ್ತದೆ ಅಲ್ವಾ? ಓಕೆ, ಕರೆಕ್ಟ್. ಓಕೆ, ಇದಾದ್ಮೇಲೆ ಸ್ವಲ್ಪ ಬೇಕಿದ್ರೆ ಮೊಸರು ಹಾಕ್ಬೋದು. ಓಕೆ, ಸ್ವಲ್ಪ. ಎಸ್. ಸಾಸ್ ಹಾಕ್ಲಿಕ್ಕಿದೆಯಾ? ಸಾಸ್ ಮತ್ತೆ? ಓಕೆ ಓಕೆ, ಸೂಪರ್. ಇದೀಗ ಮಿಕ್ಸ್ ಮಾಡು. ಓಕೆ, ಮಿಕ್ಸ್ ಮಾಡೋಣ ಅಲ್ವಾ? ಸೊ ಇದು ಮಿಕ್ಸ್ ಮಾಡಬೇಕಾದ್ರೆ ಇಷ್ಟು ಐಟಮ್ಸ್ ಎಲ್ಲ ಬೇಕು ಅಲ್ವಾ? ಓಕೆ ಓಕೆ, ಸೂಪರ್. ಸ್ವಲ್ಪ ಗರಂ ಮಸಾಲ. ಓಕೆ, ಸ್ವಲ್ಪ ಗರಂ ಮಸಾಲ. ಓಕೆ, ಸ್ವಲ್ಪ ಸಾಕಲ್ವಾ? ಒಂದು ಸಣ್ಣ ಸ್ಪೂನ್. ಓಕೆ ಓಕೆ ಓಕೆ, ಇದು ಮಿಕ್ಸ್ ಮಾಡು. ಓಕೆ, ಇದು ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಬೇಕು. ಓಕೆ, ಸ್ವಲ್ಪ ನೀರು ಬೇಕಲ್ವಾ? ಎಷ್ಟು ಬೇಕು? ಒಂದು ಫುಲ್ ಬೇಕಾಗ್ತದಾ? ಫುಲ್ ಅಲ್ಲ. ಓಕೆ, ಸಾಕಾ? ಸಾಕು. ಓಕೆ, ಸೊ ಮನೆಯಲ್ಲಿ ಅಡಿಗೆ ಎಲ್ಲ ಮಾಡ್ತಾ ಇರ್ತೀರಾ? ಓಕೆ, ಸೊ ಯಾರು ನಿಮ್ಮ ಅಡಿಗೆ ತುಂಬ ಇಷ್ಟ ಮಾಡ್ತಾರೆ?
ಕಸಿನ್ಸ್ ಎಲ್ಲ ಭಯಂಕರ ಮಾರ್ರೆ ನೀವು. ಓಕೆ, ಇದಾದ್ಮೇಲೆ ಏನು ಮಾಡಬೇಕು? ಮಿಕ್ಸ್ ಆಯ್ತಾ? ಹೌದು ಮಿಕ್ಸ್. ಓಕೆ, ಮಿಕ್ಸ್ ಆಯ್ತು. ಇದಾದ್ಮೇಲೆ ಇದು ಸೋಯಾಬೀನ್. ಸೋಯಾಬೀನ್ ಅದಕ್ಕೆ ಹಾಕುದಾ? ಓಕೆ ಓಕೆ, ಸೂಪರ್. ಸೊ ಸೋಯಾಬೀನ್ ಎಷ್ಟು ಬೇಕು? ಸೋಯಾಬೀನ್ ಒಂದು 25 kg ಇಲ್ಲ? ಸಣ್ಣ ಕಪ್. ಓಕೆ, ಸಣ್ಣ ಕಪ್ಪು. ಓಕೆ, ಸೂಪರ್. ಸೊ ಇದನ್ನು ಮಿಕ್ಸ್ ಮಾಡ್ಬೇಕು ನಾವು. ಓಕೆ, ಇದಕ್ಕೆ ನಾವು ಫಸ್ಟ್ ಈ ಥರ ಮಾಡಬೇಕು ಸರ್? ಅಂದ್ರೆ ಅದು ಫುಲ್ ಬೈಂಡ್ ಆಗಿ ಬರುತ್ತೆ. ಓಕೆ ಓಕೆ, ಟೇಸ್ಟ್ ಅದರಲ್ಲಿ ಮಿಕ್ಸ್ ಆಗ್ತದಲ್ವಾ? ಓಕೆ. ಈಗ ನಿಮ್ಮ ಕಿಚನಲ್ಲಿ ನೀವೇನಾದರೂ ಒಂದು ಅಡಿಗೆ ಮಾಡ್ತಿರುವಾಗ ಅಮ್ಮ ಹೆಲ್ಪ್ ಮಾಡ್ತಾರಾ? ಹೌದು, ಅಂದ್ರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ. ಓಕೆ ಓಕೆ. ಅಮ್ಮ ಮತ್ತೆ ಆಂಟಿ ಎಲ್ಲ ಹೆಲ್ಪ್ ಮಾಡ್ತಾರೆ. ಓಕೆ ಓಕೆ. ನೀವು ಮೇನ್ ಶೆಫ್ ಅಲ್ವಾ ಮನೆಯದ್ದು? ಓಕೆ. ನೆಕ್ಸ್ಟು ಇದು ಆಯಿಲ್ ಅಲ್ವಾ? ಆಯಿಲ್ ಇದಕ್ಕೆ ಕೊಕೊನಟ್ ಆಯಿಲ್. ಕೋಕೋನಟ್. ಓಕೆ, ಕೊಕೊನಟ್ ಆಯಿಲ್ ನಾವು ಹೀಟ್ ಮಾಡಬೇಕು. ಸೊ ಎಷ್ಟು ಬೇಕಾಗುತ್ತೆ ಆಯಿಲ್? ಆಯಿಲ್ ಒಂದು 1/4 ಲೀಟ್ರ್ ಬೇಕಾಗುತ್ತೆ. ಓಕೆ, ಎಸ್. ಮಂಜುನಾಥ್ ಅವರೇ, ಇದೀಗ ರೆಡಿ ಅಲ್ವಾ? ಎಣ್ಣೆ ಕೂಡ ಬಿಸಿ ಆಯಿತು. ಅದು ಹೇಗೆ ಹಾಕೋದು? ಹೀಗೆ ಒಂದೊಂದನ್ನ? ಓಕೆ, ಹೀಗೆ ಹಾಕ್ಲಿಕ್ಕೆ ಆಗಲ್ಲ. ಓಕೆ, ಡಸ್. ಸೊ ಈಗ ಫಸ್ಟ್ ಒಂದೊಂದನ್ನು ಹೇಗೆ ಹಾಕ್ತೀರ ನೀವು ತೋರಿಸಿ. ಇದು ಮಸಾಲ ಡಿಪ್ ಮಾಡಿ. ಓಕೆ ಓಕೆ ಹೀಗೆ ಬಿಡ್ಬೇಕು. ಓಕೆ. ಓಕೆ, ಈಗ ನೀವೆಲ್ಲ ಕಂಪ್ಲೀಟ್ ಮಾಡಿ ಹಾಕಿದ್ರಲ್ವಾ? ಈಗ ಇದೆಷ್ಟು ಬಿಸಿ ಆಗಬೇಕು ಅಂದರೆ ಯಾವ ಕಲರ್ ಬರೋ ತನಕ? ಒಂದು ಲೈಟ್ ಬ್ರೌನ್. ಲೈಟ್ ಬ್ರೌನ್. ಓಕೆ, ಲೈಟ್ ಬ್ರೌನ್ ಅಂದರೆ ನಾವು ಈಗ ಸ್ವಲ್ಪ ತಿರ್ಗಿಸ್ಬೇಕಾ? ಸ್ವಲ್ಪ, ಯಾಕಂದರೆ ಕೆಲವೊಮ್ಮೆ ಬ್ರೌನು ಮೇಲ್ಗಡೆ ಮಾತ್ರ ಕಾಣ್ತದೆ ಅಲ್ವಾ? ಹಾಂ, ಓಕೆ. ಇದೆಷ್ಟು ಮಿನಿಟ್ ಬೇಯಬೇಕು? 5 ಮಿನಿಟ್ಸ್ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಓಕೆ, 5 to 7 ಮಿನಿಟ್ಸ್. ಓಕೆ, ಗ್ರೇಟ್. ಸ್ವಲ್ಪ ಫ್ರೈ ಮಸಾಲ ಫಸ್ಟೇ ಒಮ್ಮೆ ಆಗಿದೆ ಅಲ್ವಾ ಬಿಸಿ ನೀರಲ್ಲಿ ಅಲ್ವಾ? ಓಕೆ. ಬಟ್ ಕೆಲವರು ಏನು ಹೇಳ್ತಾರೆ ಅಂದರೆ ಈ ಸೋಯಾ ನಾವು ಮಾಡ್ತಿರುವಾಗ ಕೆಲವ್ರಿಗೆ ಗೊತ್ತಿರಲ್ಲ, ಅದರಲ್ಲಿ ಸ್ವಲ್ಪ ಜಾಸ್ತಿ ನೀರಿನ ಕಂಟೆಂಟ್ ಇರುತ್ತೆ ಅಲ್ವಾ? ಅದು ಹೇಗೆ ಕಂಟ್ರೋಲ್ ಮಾಡ್ಬೋದು? ಹಾಂ ಹಾಂ, ಓಕೆ ಓಕೆ. ಸ್ವಲ್ಪ ಕ್ವಿಜ್ ಮಾಡಿ ಅಲ್ವಾ, ಸ್ಕ್ವೀಸ್ ಮಾಡಿದ್ರೆ ಆಯ್ತಲ್ವಾ? ಸೊ ಗ್ರೇಟ್ ಗ್ರೇಟ್. ಮನೇಲಿ ಯಾರೆಲ್ಲಿದ್ದಾರೆ? ಮನೆಯಲ್ಲಿ 10 ಜನ ಇದೆ, ಜಾಯಿಂಟ್ ಫ್ಯಾಮಿಲಿ. ಓ, ಜಾಯಿಂಟ್ ಫ್ಯಾಮಿಲಿ. 10 ಜನರಿಗೆ ನೀವು ಅಡಿಗೆ ಮಾಡಿ ಹಾಕ್ತೀರಾ? ಹೌದು. ಗ್ರೇಟ್ ಮಾರೆ. ಓಕೆ, 10 ಜನರಿಗೆ ನೀವು ಅಡಿಗೆ ಮಾಡಿ ಹಾಕ್ತೀರಾ. ಅದರಲ್ಲಿ ಯಾರಿಗೆ ಅಂದರೆ ಯಾವಾಗಲೂ ಹೇಳ್ತಾರೆ ಮಂಜುನಾಥ್ ನೀನೇ ಮಾಡು ಅಡಿಗೆ, ಆ ಥರ ಯಾರು ಹೇಳ್ತಾರೆ? ಕಸಿನ್ಸ್ ಹೇಳ್ತಾರೆ. ಓಕೆ, ಸೂಪರ್. ಸೊ 10 ಜನ ಅಂದರೆ ಯಾರೆಲ್ಲ ಇದ್ದಾರೆ ಹೇಳಿ? ಅಪ್ಪ, ಅಮ್ಮ, ತಂಗಿ, ಓಕೆ ಓಕೆ. ಮತ್ತು ದೊಡ್ಡಪ್ಪ ದೊಡ್ಡಮ್ಮ ಅವ್ರಿನ ಮಗಳು. ಓಕೆ. ಇನ್ನೊಂದು ದೊಡ್ಡಪ್ಪ ದೊಡ್ಡಮ್ಮ ಅವ್ರಿನ ಮಗಳು. ಓಕೆ ಓಕೆ. ಸೊ ಇಷ್ಟು ಜನ ಇದ್ದಾರೆ ಮನೆಯಲ್ಲಿ ಅಲ್ವಾ? ಸೊ ಏನು ಹಾಬೀಸ್ ಇದೆ ನಿಮಗೆ? ಕುಕಿಂಗ್. ಓಕೆ. ಡ್ಯಾನ್ಸಿಂಗ್ ಇಲ್ಲ ಮತ್ತೆ ಹೀಗೆ ಅಂದ್ರೆ ಕಾರ್ ಕಲೆಕ್ಷನ್ ಎಲ್ಲ. ಕಾರ್ ಅಂದ್ರೆ ಫೋಟೋ ಇನ್ಫಾರ್ಮೇಷನ್. ಓಕೆ. ಇನ್ಫಾರ್ಮೇಷನ್ಸ್ ಎಲ್ಲ ಕಲೆಕ್ಷನ್ ಮಾಡ್ತೀರಾ? ಓಕೆ. ಮತ್ತೆ ನೆಕ್ಸ್ಟ್? ಗಾರ್ಡನಿಂಗ್. ಓಕೆ. ಇಲ್ಲ ಹೀಗೆ ಅಡಿಗೆ ಗಾರ್ಡನಿಂಗ್ ಅದೆಲ್ಲ ಯಾಕೆ ಅಲ್ವಾ? ಸೂಪರ್. ಇದು ಬೆಳಿಗ್ಗೆ ಚಹಾ ಕಾಫಿಗೆಲ್ಲ ಆಗ್ತದೆ ಇಲ್ಲ? ಓಕೆ. ಸೊ ಯಾವುದಕ್ಕೆಲ್ಲ ಸೂಟ್ ಆಗ್ತದೆ ಇದು? ಸಂಜೆ ಹೊತ್ತಿಗೆ ಮಂಚೂರಿಯನ್. ಓಕೆ, ಡಿನ್ನರ್ಗೆ ಅಲ್ವಾ? ಡಿನ್ನರ್ಗೆಲ್ಲ ಒಳ್ಳೆದಾಗ್ತದೆ, ಸ್ಟಾರ್ಟರ್ಸ್ ಎಲ್ಲ. ಓಕೆ, ಸೂಪರ್. ಓಕೆ ಮಂಜುನಾಥ್ ಅವರು, ಇದೀಗ ಬ್ರೌನಿಶ್ ಆಗ್ತಾ ಬಂತಲ್ವಾ? ಸಾಕಂತಲ್ವಾ? ಓಕೆ, ಇದನ್ನೀಗ ಏನು ಮಾಡಬೇಕು? ಎಸ್, ವಿದೌಟ್ ಮಂಚೂರಿಯನ್ ಮಾಡಿ ಈ ಥರ ಹೀಗೆ ತಿನ್ಬೋದಾ? ಹೀಗೆ ತಿನ್ಬೋದಲ್ಲ? ಹಾಕಿ ತಿನ್ಬೋದಲ್ಲ? ಓಕೆ. ಇದೇ ತರ ಪನ್ನೀರ್, ಗೋಬಿ. ಹಾಂ, ಸೇಮ್ ನಾರ್ಮಲ್. ಓಕೆ. ನಿಮಗೆ ನಾನ್ ವೆಜ್ ಇಷ್ಟನಾ? ಹೌದಾ? ಓಕೆ. ನಾನ್ ವೆಜ್ ಐಟಮ್ಸ್ ಎಲ್ಲ ಮಾಡಲ್ವಾ? ಯಾಕೆ ಅಂದ್ರೆ ಮನೇಲಿ ಮಾಡ್ಲಿಕ್ಕಿಲ್ವಾ? ಮನೇಲಿ ಮಾಡಲ್ವಾ? ಓಕೆ. ನಾನ್ ವೆಜ್ ತಿಂತೀರಿ? ಓಕೆ. ಇಷ್ಟು ನನಗೆ ನಾನ್ ವೆಜ್ ಟ್ರೈ ಮಾಡಬೇಕು ಆ ಥರ ಫೀಲ್ ಆಗಲಿಲ್ಲ ನಿಮಗೆ ನಾನ್ ವೆಜ್ ಅಡಿಗೆ ಮಾಡಬೇಕು ಅಂತ? ಓಕೆ, ಆ ಒಂದು ಚಾನ್ಸ್. ಪ್ರಾಕ್ಟೀಸ್ ಬರಬೇಕಲ್ವಾ? ಓಕೆ, ಗ್ರೇಟ್. ಸೊ ಗ್ರೇಟ್. ಆ್ಯಂಡ್ ಇದಾದ್ಮೇಲೆ ಏನು ಮಾಡ್ಬೇಕು ಸರ್? ಇದೀಗ ಆಲ್ರೆಡಿ ರೆಡಿ ಆಗಿದೆ ಅಲ್ವಾ? ಸೊ ಇದು ಮೇ ಬಿ ಬ್ರೌನ್ ಕಲರ್ ಓವರಾಲ್ ವೀಕ್ಷಕ ಬ್ರೌನ್ ರೆಡ್ ಮಿಕ್ಸ್ ಆಗಿದೆ. ಸೊ ಇವರಂತೂ ಸೂಪರಾಗಿ ಕಲಿಸ್ಕೊಡ್ತಾ ಇದ್ದಾರೆ. ಏನೋ ಇದು ಈಗ ಸೋಯಾ ಡ್ರೈ ಅಲ್ವಾ? ಇದು ಡ್ರೈ. ಹೀಗೆ ಕೂಡ ತಿನ್ಬೋದು? ಇಷ್ಟೇ ಸಾಕಾ ಇವತ್ತು? ಇಲ್ಲ. ಓಕೆ, ಮಂಚೂರಿಯನ್. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು ಸರ್ ಹೇಳಿ? ಈಗ ಪ್ಯಾನ್ ಹೀಟ್ ಮಾಡಬೇಕು. ಅದಾದ್ಮೇಲೆ ಫುಲ್ ಮಸಾಲ ರೆಡಿ ಮಾಡಬೇಕು. ಓಕೆ. ಎಸ್ ಮಂಜುನಾಥ್ ಅವರೇ, ಇದೀಗ ಆಲ್ರೆಡಿ ರೆಡಿ ಆಗಿದೆ. ಸೊ ಇದು ನೆಕ್ಸ್ಟ್ ಸ್ಟೆಪ್? ಆನಿಯನ್ ಫ್ರೈ ಮಾಡಬೇಕು. ಓಕೆ, ಆನಿಯನ್ ಫ್ರೈ ಮಾಡಬೇಕು. ಫಸ್ಟ್ ಆಯಿಲ್ ಇಡಬೇಕು.
ಓಕೆ, ಇದಕ್ಕೆ ಆಯಿಲ್ ಹಾಕಬೇಕಲ್ವಾ? ಓಕೆ, ಸೊ ಆಗದೆ ತೆಂಗಿನಕಾಯಿದು ಎಣ್ಣೆ ಅಲ್ವಾ? ಸೊ ಎಷ್ಟು ಬೇಕಾಗ್ತದೆ ಆಯಿಲ್ ಹೇಳಿ? 5 ಸ್ಪೂನ್. 5 ಸ್ಪೂನ್ ಸಾಕಾ? ಸಾಕು. ತೆಂಗಿನ ಎಣ್ಣೆ ಅಲ್ವಾ? ಸೊ ಹಾಗಾಗಿ ಹೆಲ್ದಿ ಕೂಡ. ಪ್ರೊಡಕ್ಷನ್. ಹೌದು, ನೀವೇ ಪ್ರೊಡಕ್ಷನ್ ಮಾಡೋದು? ಕಲಿದು. ಓಹ್, ಗ್ರೇಟ್ ಗ್ರೇಟ್ ಗ್ರೇಟ್, ಸೂಪರ್ ಗ್ರೇಟ್. ಆ್ಯಂಡ್ ಈಗ ಇದಕ್ಕೆ ಏನು ಹಾಕಬೇಕು ಸ್ಟಾರ್ಟಿಂಗು? ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಸ್ವಲ್ಪ ಹೀಟ್ ಆಗಲಿ ಅಲ್ವಾ? ಸ್ವಲ್ಪ ಹೀಟ್ ಆಗಲಿ. ಓಕೆ, ಸೊ ರನ್ನಿಂಗ್ ರೇಸು, ಶಾರ್ಟ್ ಪುಟ್ಟು, ಅದಕ್ಕೆಲ್ಲ ಸ್ಪೋರ್ಟ್ಸು ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇಲ್ವಾ? ಮತ್ತು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಹೇಳಿ? ಕುಕಿಂಗ್ ಅಲ್ಲ, ಭಯಂಕರ. ಇದು ಹೋಟೆಲ್ ಮ್ಯಾನೇಜ್ಮೆಂಟ್ ಯಾಕೆ ಕಲಿಬೋದಲ್ಲ ನಿಮಗೆ? ಅಂದರೆ ಅದು MBA ಮಾಡಬೇಕಂತ ಇಷ್ಟ. ಓಕೆ, MBA ಮಾಡಬೇಕಂತ ಇಷ್ಟ. ಓಕೆ, ನಿಮ್ಮ ಟ್ಯಾಲೆಂಟನ್ನು ಮನೆ ಒಳಗೆ ಅಂದರೆ ಕಿಚನ್ ಒಳಗೆ ಮಾತ್ರ ತೋರಿಸೋದು ಅಂತ? ಹೀಗೆ ಶೋ ಎಲ್ಲ. ಓಕೆ, ಈ ಥರ ಶೋಸ್. ಓಕೆ, ಗ್ರೇಟ್, ಸೂಪರ್. ಆ್ಯಂಡ್ ಇದು ಮೇ ಬಿ ಇದು ಫಸ್ಟ್ ಟೈಮ್ ಅಂತಲ್ವಾ ಒಂದು TV ಶೋಸ್ ಅಂತ? ಓಕೆ, ಗ್ರೇಟ್. ಓಕೆ, ಇದು ಫಸ್ಟಿಗೆ ಏನು ಹಾಕಬೇಕು? ಚಾಪ್ಡ್ ಗಾರ್ಲಿಕ್. ಓಕೆ, ಈಗ ಇದು ಚಾಪ್ಡ್ ಗಾರ್ಲಿಕ್ ಮತ್ತೆ ಚಿಲ್ಲಿ ಮತ್ತೆ ಜಿಂಜರ್ ಒಟ್ಟಿಗೆ ಮಿಕ್ಸ್ ಮಾಡಿದ್ದು? mix ಮಾಡಿ. ಓಕೆ ಓಕೆ, ಒಂದು ಸ್ವಲ್ಪ ಹಾಕಿದ್ದು. ಈಗ ಚೂರು ಫ್ರೈ ಮಾಡಬೇಕು. ಓಕೆ, ತಗೊಳ್ಳಿ. ಫ್ರೈ ಆದ್ಮೇಲೆ ಸ್ವಲ್ಪ ಬ್ರೌನಿಶ್ ಬರಬೇಕಾ? ಇಲ್ಲ, ಬ್ರೌನಿಶ್ ಇಲ್ಲ, ಬೇಡ. ಬೇಡ. ಸ್ವಲ್ಪ ಕರಿ ಲೀವ್ಸ್ ಹಾಕಬೇಕು. ಓಕೆ ಓಕೆ, ಕರಿ ಲೀವ್ಸು. ಅಂದ್ರೆ ಒಳ್ಳೆ ಫ್ಲೇವರ್ ಬರ್ತದೆ. ಹಾಂ ಹಾಂ ಹಾಂ. ಈಗ ಆನಿಯನ್ ಹಾಕ್ಬೋದು. ಆನಿಯನ್ ಹಾಕ್ಬೋದು. ಎಷ್ಟು ಹಾಕಬೇಕು? ಫುಲ್ ಬೇಡ. ಫುಲ್ ಬೇಡ, ಒಂದು ನನ್ನ ಪ್ರಕಾರ ಒಂದು 35 kg. ಇಲ್ಲ, ಅಷ್ಟು ಬೇಡ. ಇಷ್ಟು ಸಾಕು? ಇಲ್ಲ, ಚೂರು ಹಾಕಿ. ಚೂರು ಹಾಕಬೇಕು. ಹಾಂ, ಸಾಕು. ಓಕೆ, ಇದೊಂದು 5 ಮಿನಿಟ್ಸ್ ಮಿಕ್ಸ್ ಮಾಡ್ತಾ ಇರಬೇಕು. ಓಕೆ ಓಕೆ, ನೀವು ಯೂಟ್ಯೂಬಲ್ಲಿ ನೋಡ್ಕೊಂಡೆಲ್ಲ ಕಲಿತೀರಿ? ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದೇನೆ. ಹೌದಾ? ಓಕೆ, ಏನಿದೆ ಹೆಸರು? ಮಂಜುಸ್ ಕುಕಿಂಗ್ ಶೋ. ಮಂಜುಸ್ ಕುಕಿಂಗ್ ಶೋ. ಓಕೆ ಓಕೆ, ಸೂಪರ್. ಈಗ ನಾವೆಲ್ಲ ಡ್ರೈ ಪೌಡರ್ಸ್ ಹಾಕ್ಬೇಕು. ಓಕೆ, ಡ್ರೈ ಪೌಡರ್ಸ್ ಹಾಕಬೇಕು. ಓಕೆ, ಯಾವುದೆಲ್ಲ ಬೇಕು ಎಲ್ಲ ಹಾಕಿ ಬೇಕಾ? ಹೌದು. ಗರಂ ಮಸಾಲ ಪೌಡ್ರ್? ಗರಂ ಮಸಾಲ. ಓಕೆ, ಎಷ್ಟು? ಗರಂ ಮಸಾಲ ಪೌಡರ್ ಒಂದು 1/4 ಸ್ಪೂನ್. 1/4 ಸ್ಪೂನು. ಈಗ ಸಾಲ್ಟ್. ಓಕೆ, ಉಪ್ಪು ಒಂದು 3/4 kg. ಬೇಡ? ಬೇಡ. ಓಕೆ, ಇದು ಒಂದಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ಓಕೆ, ಸ್ವಲ್ಪ ಹಾಕೋದು. ಆಮೇಲೆ ಟೇಸ್ಟ್ ನೋಡಿ. ಹಾಂ, ಓಕೆ. ಚಿಲ್ಲಿ ಪೌಡರ್. ಓಕೆ, ಚಿಲ್ಲಿ ಪೌಡರ್ ಇದು ಕೂಡ 1 ಸ್ಪೂನ್. 1 ಸ್ಪೂನ್. 1 ಸ್ಪೂನ್. ಓಕೆ, ಡಿಪೆಂಡ್ಸ್ ಅಲ್ವಾ, ಖಾರ ಯಾರಿಗೆ ಬೇಕು ಅವರಿಗೆ. ಸ್ವಲ್ಪ ಹಳದಿ ಸಾಕು. Okay. ಇದಕ್ಕೆ ಹಾಕಿದ್ದೇವೆ. ಓಕೆ, ಸ್ವಲ್ಪ ಕಲರ್ ಬರಲಿಕ್ಕೆ ಅಲ್ವಾ? ಓಕೆ, ಇದೀಗ ಫುಲ್ ಫ್ರೈ ಆಯ್ತಲ್ವಾ? Okay, okay. ಪುನಃ ಚೂರು ಆನಿಯನ್ ಹಾಕ್ಬೇಕು. ಆನಿಯನ್ ಯಾಕೆ ಅದು? ಅಂದ್ರೆ ಫುಲ್ ಫ್ರೈ ಆಗ್ತದೆ. ಮತ್ತೆ ಇದು ಕೆಲವುದು ಹೀಗೆ ಹೀಗೆ ಸಿಗುತ್ತೆ ಅಲ್ವಾ? ಓಹೋ, ಈಗ ಆವಾಗ ನಾವು ಮ್ಯಾರಿನೇಷನ್ ಮಾಡಿದ್ವಿ ಅದು ಚೂರು ಹಾಕ್ಬೋದು. ಒಂದು ಓಕೆ, 1 ಸ್ಪೂನು ಅದಷ್ಟು. ಯಸ್, ಅದು ಟೇಸ್ಟ್ ಕೂಡ ಕೊಡ್ತದೆ. ಮೊಸರೆಲ್ಲ ಕಂಬೈನ್ ಮಾಡಿ. ಹಾಂ 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 ಹಾಂ. ಇದೀಗ ಸ್ವಲ್ಪ ನೀರು ಹಾಕ್ಬೋದು. ನೀರು ಹಾಕಬೇಕಾ? ಒಂದು ಫುಲ್ ಹಾಕಬೇಕಾ? ಫುಲ್ ಬೇಡ. ಫುಲ್ ಬೇಡ. ಓಕೆ, ನೋಡಿ. ಹೌದು, ಸಾಕು. ಸಾಕಾ? ಸಾಕು. ಇದೀಗ ಸಾಸ್ ಹಾಕುವ. ಸಾಸ್ ಹಾಕಬೇಕು. ಟೊಮೆಟೊ ಸಾಸ್. ಓಕೆ, ಟೊಮೆಟೊ ಸಾಸ್ ಎಷ್ಟು? ಒಂದು 2 ಸ್ಪೂನ್. 2 ಸ್ಪೂನ್. ಸಾಸೇ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಅಲ್ವಾ? ಅದೇ ಸ್ವಲ್ಪ ಚೇಂಜಸ್ ಮಾಡ್ತದೆ. ಓಕೆ, ಮತ್ತು ಸೋಯಾ ಸಾಸ್. ಹ್ಞೂ, ಇದು ಸ್ವಲ್ಪ ಹಾಕಿದ್ರೆ ಒಳ್ಳೇದು. ಹೌದು, ಅಂದ್ರೆ ಕೆಮಿಕಲ್ ಬೇಸ್ ಅಲ್ಲ. ಸ್ವಲ್ಪ ಸಾಕು. ಕರೆಕ್ಟ್, ಸ್ವಲ್ಪ ಸಾಕು ಅಲ್ವಾ? ಸ್ವಲ್ಪ ಬೇಕಿದ್ರೆ ಮೊಸರು ಹಾಕ್ಬೋದು. ಓಕೆ, ಇದೀಗ ಫುಲ್ ಸಾಟ್ ಮಾಡು. ಓಕೆ, ನೋಡಿ ಈ ಸಾಸ್ ಕಲರೇ ಬಂತಲ್ವಾ? ಹೌದು. ಓಕೆ, ಈಗ ಸೋಯಾ ಹಾಕಬೇಕು. ಎಷ್ಟು ಹಾಕಬೇಕು? ಎಲ್ಲ ಹಾಕಬೇಕಾ? ಫುಲ್ ಹಾಕಬೇಕು ಅಲ್ವಾ? ಈಗ ಮಿಕ್ಸ್ ಮಾಡುವ. ಓಕೆ, ಮಿಕ್ಸ್ ಮಾಡಬೇಕಲ್ವಾ? ಅಂದ್ರೆ ಇದು ಫುಲ್ ಡ್ರೈ ಆಗಿ. ಹಾಂ ಹಾಂ, ಜಸ್ಟ್ ಮಸಾಲ ಸ್ವಲ್ಪ ಅಲ್ವಾ? ಟಚ್ ಆಗಬೇಕು. ಓಕೆ, ಟಚ್ ಆದರೆ ಸಾಕು. ಓಕೆ, ಡ್ರೈ ಮಂಚೂರಿಯನ್ ಅಲ್ವಾ? ಸೋಯಾ ಮಂಚೂರಿಯನ್. ಓಕೆ, ಅದೊಂದು ಫುಲ್ ಮಿಕ್ಸ್ ಆಗಬೇಕಲ್ವಾ? ಓಕೆ, ಈಗ ಮತ್ತೊಮ್ಮೆ ಸ್ವಲ್ಪ ಸಾಸ್ ಹಾಕಿದರೆ ಹೇಗೆ? ಸಾಸ್ ಹಾಕಿದ್ರೆ ಒಳ್ಳೆದು, ಕೆಮಿಕಲ್ ಅಲ್ಲ. ಹಾಂ ಹಾಂ ಹಾಂ. ಓಕೆ ಓಕೆ, ನೀವು ಕೆಮಿಕಲ್ ಇದೆಲ್ಲ ಅವಾಯ್ಡ್ ಮಾಡ್ತೀರಲ್ವಾ? ಓಕೆ, ಸ್ವಲ್ಪ ಅಂದರೆ ಗ್ಯಾಸು ಮೇ ಬಿ ಸ್ವಲ್ಪ ಜಾಸ್ತಿ ಇಡಬೇಕಾ? ಓಕೆ, ಹೈ ಇಡಬೇಕು. ಇದೊಂದು 5 ಮಿನಿಟ್ಸ್ ಇದಾಗಬೇಕು. ಓಕೆ, 5 ಮಿನಿಟ್ಸು.
ಓಕೆ. ಈಗ ಕಾರಿಯಂಡರ್ ಓಕೆ ಓಕೆ ಸೂಪರ್. ಈಗ ಸಾಕು, ಗ್ಯಾಸ್ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡಬೇಕು, ಸಾಕು ಇಷ್ಟೇ ಅಲ್ವಾ? ಎಸ್. ಇದೀಗ ಬೌಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇದೇ ಬೌಲಿಗೆ ಹಾಕ್ಬೇಕಲ್ಲ? ಇಲ್ಲಿ ಸ್ಮಾಲ್ ಬೌಲ್. ಇದು ಸ್ಮಾಲ್ ಒನ್ ಆಗ್ಬೋದು ಅಂತಲ್ಲ? ಓಕೆ ಸೂಪರ್. ಓಕೆ, ಇದು ಆಲ್ರೆಡಿ ಈಗ ರೆಡಿ ಆಗಿದೆ ಅಲ್ವಾ? ಓಕೆ, ಈಗ ಇಷ್ಟು ರೆಡಿ ಆಗಿದೆ. ಪ್ಲೇಟಿಂಗ್ ಮಾಡುವ. ಓಕೆ. ಓಕೆ, ಸೊ ಮಂಜುನಾಥ್ ಅವರೇ ರೆಡಿ ಅಲ್ವಾ ಇದು? ಓಕೆ, ಟೇಸ್ಟ್ ಮಾಡ್ಬೋದು ನನಗೆ. ಸೂಪರ್. ಆ್ಯಂಡ್ ನೀವು ಸೋಯಾ ಮಂಚೂರಿ, ಓಕೆ, ಡ್ರೈ ಅಲ್ವಾ? ಓಕೆ, ಇದನ್ನು ನಾನೀಗ ಟೇಸ್ಟ್ ಮಾಡಿ ಹೇಳಬೇಕು ಹೇಗಿದೆ ಅಂತ. ಸೊ ನಿಮ್ಮ ಮೈಂಡಲ್ಲೆಲ್ಲ ಯೋಚನೆ ಬರ್ತಿದೆ ಏನು ಹೇಳ್ತಾರೆ ಇವರು ಅಂತ ಅಲ್ವಾ? ಓಕೆ, ಇದಕ್ಕೆ ಸಾಸ್ ಅಂತೂ ಬೇಕೇ ಬೇಕು ಸ್ವಲ್ಪ. ಓಕೆ, ನೀವು ಸ್ವಲ್ಪ ಈರುಳ್ಳಿ, ನೀವು ಡಿಸೈನ್ ಕೂಡ ಒಳ್ಳೆ ಮಾಡಿದ್ರಿ ಮಾರೆ, ಸೂಪರ್ ಮಾಡಿದ್ರಿ ನೀವು. ಓಕೆ, ನಾನು ಟೇಸ್ಟ್ ಮಾಡಿ ಹೇಳ್ತೇನೆ. ಓಕೆ, ಎಸ್. ಸೊ ವೀಕ್ಷಕರೇ, ಸೋಯಾ ಮಂಚೂರಿಯನ್ ಡ್ರೈ. ಓಕೆ, ಸೂಪರ್. ಟೇಸ್ಟ್ ಮಾಡ್ತೇನೆ. ಸೂಪರ್ ಮಂಜುನಾಥ್ ಅವರೇ, ಟೇಸ್ಟ್ ಆಗಿದೆ. ಆ್ಯಂಡ್ ನೀವು ಹೇಳಿದಾಗೇ ಸ್ವಲ್ಪ ಡ್ರೈ ಆಗಿದ್ರೇ ಒಂದು ಒಳ್ಳೆ ಟೇಸ್ಟ್ ಅಲ್ವಾ? ಓಕೆ. ಆ್ಯಂಡ್ ಅದರಲ್ಲಿ ಮಂಚೂರಿಯನ್ ಅಂದರೆ ಸ್ವಲ್ಪ ಗ್ರೇವಿ ಇದ್ರೂ ಕೂಡ ಟೇಸ್ಟ್ ಆಗುತ್ತೆ. ಓಕೆ ಓಕೆ, ಹೀಗೆ ತಿನ್ಬೋದು ಅಲ್ವಾ? ಸೊ ಸಂಜೆ ಹೊತ್ತಿಗೆ ಕೂಡ ತಿನ್ಬೋದು ಅಲ್ವಾ? ಓಕೆ, ತುಂಬ ಖುಷಿ ಆಯ್ತು ಸರ್ ನಿಮ್ಮ ಒಂದು ಸೋಯಾ ಮಂಚೂರಿಯನ್ ಅಲ್ವಾ, ಡ್ರೈ. ಓಕೆ, ಸೊ ಈಗ ನೆಕ್ಸ್ಟ್ ಏನು ಹೇಳಿಕೊಡ್ತೀರಾ ನಮಗೆ? ನೆಕ್ಸ್ಟ್ ಬಾದಾಮ್ ಪುರಿ. ಓಕೆ, ಬಾದಾಮ್ ಪುರಿ. ಸೊ ಇದು ಸ್ವೀಟಾ ಇದು? ಅದು ಮ್ಯಾರೇಜ್ಗೆಲ್ಲ ಕೊಡ್ತಾರೆ, ದೀಪಾವಳಿ ಟೈಮಿಗೆಲ್ಲ. ಓಕೆ ಓಕೆ ಓಕೆ. ಸೊ ನೀವು ಇನ್ನು ದೀಪಾವಳಿಗೆ ಈಗ ರೆಡಿ ಮಾಡೋದು? ಅಲ್ಲ, ಓಕೆ ಓಕೆ, ತಿನ್ಬೋದು. ಓಕೆ ಓಕೆ, ಸೊ ಗ್ರೇಟ್. ಆ್ಯಂಡ್ ಮಾಡೋಣ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ ಅಲ್ವಾ? ಓಕೆ. ಸೊ ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮ ಮುಂದುವರೆಯುತ್ತೆ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್. ಆ್ಯಂಡ್ ಮಂಜುನಾಥ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸೊ ಆಗಲೇ ಒಂದು ಡಿಶನ್ನು ಕಲಿಸಿಕೊಟ್ರಿ ನಮ್ಮ ವೀಕ್ಷಕರಿಗೆ. ಆಗ ಯಾವ್ದು ಮಾಡಿದ್ದು ನಾವು? ಸೋಯಾ ಡ್ರೈ. ಓಕೆ, ಆ್ಯಂಡ್ ಈಗ ಏನು ಮಾಡ್ತೀವಿ? ಬಾದಾಮ್ ಪುರಿ. ಸೊ ಬಾದಾಮ್ ಪುರಿ ಅಂದರೆ ಇದು ನೀವು ಯೂಟ್ಯೂಬ್ನಲ್ಲಿ ನೋಡ್ಕೊಂಡ ಹೇಗೆ? ಗೊತ್ತಿತ್ತು, ಮನೆಯಲ್ಲಿ ಮಾಡ್ತಾರೆ. ಓಕೆ ಓಕೆ. ಆ್ಯಂಡ್ ಇದು ಮೇ ಬಿ ಹೇಗೆ ಬಾದಾಮ್ ಪುರಿ ಅಲ್ಲ? ಓಕೆ, ಇದಕ್ಕೆಲ್ಲ ಏನು ಬೇಕು ಸರ್? ಫಸ್ಟ್ ಇದು ಬಾಲ್ಸ್ ಮಾಡಿದ್ದು. ಓಕೆ. ಇದು ಚಪಾತಿ ಹಿಟ್ಟು ತರ. ಓಕೆ. ಮೈದಾ ಮತ್ತೆ ಬಾದಾಮ್ ಪೌಡರ್. ಓಕೆ. ಅದು ಇದು ಮಾಲ್ಟ್ ಪೌಡರ್. ಓಕೆ 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 ಓಕೆ. ಸ್ವಲ್ಪ ಉಪ್ಪು ಮತ್ತೆ ಹಾಲಲ್ಲೇ ಕಳಿಸಿದ್ದು, ಅದು ಸ್ಪೆಷಾಲಿಟಿ. ನೀರು ಹಾಕ್ಲಿಕ್ಕಿಲ್ಲ. ಓಕೆ, ಹಾಲಲ್ಲೇ. ಓಹೋ, ಓಕೆ. ಒಳ್ಳೆ ಫ್ಲೇವರ್. ಸೊ ಇದಕ್ಕೆ ಮೈದಾ ಮತ್ತೆ ಬಾದಾಮ್ ಬಾದಾಮ್ ಮಾಲ್ಟ್ ಪುಡಿ. ಓಕೆ, ಮತ್ತೆ ಹಾಲು ಮತ್ತೆ ಉಪ್ಪು ಬೇಕಾ ಸ್ವಲ್ಪ? ಬೇಕಿದ್ರೆ ಮಾತ್ರ. ಓಕೆ ಓಕೆ. ಅಲ್ಲ, ಹಾಲು ಇದೆಯಲ್ಲ, ಉಪ್ಪು ಹಾಕಿದ್ರೆ ಏನಾದ್ರು ಅದೆಲ್ಲ ಏನಿಲ್ಲ. ಓಕೆ ಓಕೆ. ಸೊ ಹಾಗಾಗಿ ಈ ತರ ಬಾಲ್ಸ್ ಮಾಡಿ ಇಡಬೇಕು. ಓಕೆ ಓಕೆ, ಸೂಪರ್. ಅಂಡ್ ನೆಕ್ಸ್ಟ್ ಏನ್ ಬೇಕು? ಇದು ಶುಗರ್ ಮತ್ತೆ ಇಲೈಚಿ ಪೌಡರ್. ಓಕೆ, ಅದು ಮಿಕ್ಸ್ ಮಾಡಬೇಕು ಅಲ್ಲ, ಅದು ಲಾಸ್ಟ್ ಡಸ್ಟಿಂಗ್. ಓಕೆ 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 ಓಕೆ. ಎಸ್. ಇದು ಲವಂಗ. ಇದು ಬಾದಾಮ್. ಓಕೆ, ಬಾದಾಮ್ ಬೇಕು. ಇದು ಮೈದಾ ಡಸ್ಟಿಂಗಿಗೆ. ಓಕೆ, ಸೊ ಇದು ಇಷ್ಟು ಇದ್ರೆ ರೆಡಿ ಅಲ್ವಾ? ಸೊ ಫಸ್ಟಿಗೆ ಏನು ಮಾಡಬೇಕು? ಫಸ್ಟಿಗೆ ಅದು ಪೂರಿ ತರ ಲಟ್ಸೋದು. ಓಕೆ ಓಕೆ.
ಸೊ ಪೂರಿ ಥರ ಮಾಡಬೇಕಲ್ವಾ? ರೆಡಿ ಸರ್. ಸೊ ಕೆಲವೊಮ್ಮೆ ನಮಗೆ ಕೆಲವೊಂದು ಡೌಟ್ಸ್ ಇತ್ತೆ ನನಗೆ, ಅಂದರೆ ನಮಗೆ ಕಿಚನಲ್ಲಿ ಜಾಸ್ತಿ ಅಭ್ಯಾಸ ಇಲ್ಲ, ನೀವು ಕಲಿಸ್ಬೇಕು. ಯಾವಾಗ ನಮ್ಮ ಬಂದರೆ ಸ್ವಲ್ಪ ಕೋಚಿಂಗ್ ಎಲ್ಲ ಕೊಡ್ತೀರಾ? ನಮ್ಮ ಸ್ಪಂದನ ಫ್ಯಾಮಿಲಿಯಲ್ಲಿ ತುಂಬ ಜನ ಇದ್ದಾರೆ ಅಂದರೆ ಅಡಿಗೆ ಕಲಿಬೇಕು ಅಂತ. ಸೊ ಕಲಿಸ್ಕೊಟ್ರಿ ಯಾರಿಗಾರು ಇಷ್ಟ ತನಕ ಕಲಿಸಿ ಕೊಟ್ಟಿದ್ದೀರಾ ಹೇಗೆ? ಇಲ್ಲ ಇಲ್ಲ. ಓಕೆ ಓಕೆ. ಇದಕ್ಕೆ ಯಾವುದೇ ಇಲ್ಲ ಕಲರ್ಸ್. ಓಕೆ ಓಕೆ ಎಸ್. ನ್ಯಾಚುರಲ್ ಟೇಸ್ಟ್ ಅಲ್ವಾ? ಸೊ ಇದಾದ್ಮೇಲೆ ಹೇಗೆ ಏನು ಮಾಡಬೇಕು? ಸ್ವಲ್ಪ ಮೈದಾ ಡಸ್ಟ್ ಮಾಡುವ. ಓಕೆ ಅಂಟು ಬರಬಾರ್ದು ಅಲ್ವಾ? ಓಕೆ. ಇದೀಗ ಹೀಗೆ ಫೋಲ್ಡ್ ಮಾಡು, ಸೆಮಿ ಸರ್ಕಲ್. ಓಕೆ ಸೆಮಿ ಸರ್ಕಲ್. ಓಕೆ. ಇದು ಜೆಂಟ್ಲಿ ಪ್ರೆಸ್ ಮಾಡಬೇಕು. ಓಕೆ. ಇದು ಪುನಃ ಇನ್ನೊಂದು ಫೋಲ್ಡ್. ಓಕೆ ಮತ್ತೊಂದು ಫೋಲ್ಡ್. ಹೌದು. ಈ ಕರ್ಚಿಪ್ ಮಾಡ್ತಾಗೆ. ಕರ್ಚಿಪ್ ಮಾಡ್ತಾ. ಇನ್ನೊಂದು ಫೋಲ್ಡಾ? ಇಲ್ಲ ಇಲ್ಲ ಇಲ್ಲ. ಇದೀಗ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಹೀಗೆ ಮೇಲೆ. ಓಕೆ ಓಕೆ. ಮತ್ತೆ ಇದು ಲವಂಗ ಇಡು, ಅದು ಬಿಡಿಸಿ ಹೋಗ್ಬಾರ್ದು ಅಂತ. ಓಕೆ. ಈಗ ಸ್ವಲ್ಪ ಬಿಸಿ ಆಗ್ತಿದೆ ಅಲ್ವಾ? ಓಕೆ. ಎಷ್ಟು ಬಿಸಿ ಬೇಕು? ಇದು ಸ್ವಲ್ಪ ಬಿಸಿ ಬೇಕೇ ಬೇಕು ಅಲ್ವಾ? ಓಕೆ. ಇನ್ನೊಂದು ಮಾಡ್ತಾ ಇರುವ ರೆಡಿ ಆಗ್ತದೆ ಅವಾಗ ಅಲ್ವಾ? ಈಗ ಪುನಃ ಹಾಗೆ ಓಕೆ ಸೇಮ್ ಸೆಮಿ ಸರ್ಕಲ್. ಸೊ ಏನು ಮಾಡಬೇಕು ಈಗ? ಫ್ರೈ ಮಾಡಬೇಕು. ಈಗ ಬಿಸಿ ಆಗಿದೆ ಎಣ್ಣೆ, ಸ್ವಲ್ಪ ಬಿಸಿ ಆಗಲಿ ಅಲ್ವಾ? ಸೊ ಬಿಸಿ ಆದಷ್ಟು ಒಳ್ಳೆಯದು. ಸ್ಕೂಲಲ್ಲಿ ನೀವು ಮಾಡಿದ್ದು? ಹೌದಾ? ಕಾಲೇಜು? ಓಕೆ ಸ್ಕೂಲ್. ಹೌದಾ? ಓಕೆ. ಸೊ ಸ್ಕೂಲ್ ಲೈಫಲ್ಲಿ ಹೇಗಿತ್ತು? ಫ್ರೆಂಡ್ಸ್ ಎಲ್ಲ ಸೂಪರ್ ಆಗಿದ್ರು ಅಲ್ವಾ? ಸೊ ಇದು ಸಾಕು, ಎಷ್ಟು ಬಿಸಿ ಅಲ್ವಾ? ಓಕೆ. ಸೊ ಈಗ ಫ್ರೈ ಮಾಡೋಣ. ಓಕೆ. ಲೆಫ್ಟ್ ಹ್ಯಾಂಡಲ್ಲಿ ರೈಟಿಂಗ್ ಮಾಡೋರು ಮತ್ತು ಲೆಫ್ಟ್ ಹ್ಯಾಂಡಲ್ಲಿ ಕೆಲಸ ಮಾಡೋರು ಫ್ಯೂಚರಲ್ಲಿ ದೊಡ್ಡ ಜನ ಆಗ್ತಾರಂತೆ, ಹೌದಾ? ಅದೇ ತುಂಬ ಜನ ಕೇಳ್ತಾರಪ್ಪ ಸ್ಟೋರಿ. ನಿಮ್ಮ ಪ್ರಕಾರ ಹೇಗೆ ಇರ್ಬೋದಲ್ಲ? ಓಕೆ. ಹಾರ್ಡ್ ವರ್ಕ್ ಬೇಕು ಅಲ್ವಾ? ಓಕೆ. ನಿಮ್ಮಂಥ ಏಜ್ ಸ್ಟೂಡೆಂಟ್ಸ್ ಅವ್ರಿಗೆ ಏನು ಹೇಳ್ತೀರಾ? ಅಂದರೆ ನೀವು ಕೂಡ ಮನೇಲಿ ಅಡಿಗೆ ಮಾಡಿ ಹಾಗೆ ಹೇಳ್ತೀರಾ ನಮ್ಮ ಫ್ರೆಂಡ್ಸಿಗೆಲ್ಲ? ಏನು ಹೇಳ್ತೀರಾ ನಮ್ಮ ಫ್ರೆಂಡ್ಸಿಗೆಲ್ಲ, ನಿಮ್ಮ ಫ್ರೆಂಡ್ಸಿಗೆ? ಅಂದರೆ ಕುಕ್ಕಿಂಗ್ ಒಂದು ಸೈಡ್ ಹಾಬಿಯಾಗಿ ತಗೊಳ್ಬೋದು ಅಲ್ವಾ? ಇದು ಬ್ರೌನಿಶ್ ಬರಬೇಕು. ಸ್ವಲ್ಪ ಯೆಲ್ಲೋ ಬ್ರೌನ್. ಓಕೆ ಯೆಲ್ಲೋ ಬ್ರೌನಾ? ಓಕೆ. ಇದು ಕಲರ್ ಯಾವುದು ಹೇಳಿದ್ ನೀವು? ಯೆಲ್ಲೋ ಬ್ರೌನಾ? ಓಕೆ. ಇಷ್ಟು ಸಾಕಲ್ಲ? ಸ್ವಲ್ಪ ಒಂದು ನಿಮಿಷ. ಓಕೆ ಸಾಕಲ್ಲ? ಓಕೆ ಸೂಪರ್. ಮಂಜುನಾಥ್ ಅವರೇ ಆಲ್ರೆಡಿ ರೆಡಿ ಅಲ್ವಾ? ಪ್ಲೇಟಿಂಗ್ ಮಾಡೋಣ. ಓಕೆ. ಸೊ ಈಗ ಏನು ಮಾಡ್ಬೇಕು ಈಗ ಹೇಳಿ? ಈಗ ಪ್ಲೇಟಿಂಗ್ ಮಾಡೋಣ. ಓಕೆ. ಈಗ ನಾವು ಶುಗರ್ ಪೌಡರ್. ಓಕೆ. ಶುಗರ್ ಪೌಡರ್ ಇದ್ರ ಮೇಲೆ ಹಾಕಬೇಕಾ? ಸ್ಪ್ರಿಂಕಲ್ ಮಾಡಿ. ಓಕೆ 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 ಸೂಪರ್. ಇದು ಯಾಕೆ ಹಾಕಬೇಕು? ಅಂದರೆ ಟೇಸ್ಟಿಗೆ. ಓಕೆ ಓಕೆ. ಇದು ಸ್ವಲ್ಪ ಸ್ವೀಟ್ ಬರಬೇಕಲ್ಲ? ಓಕೆ. ಓಕೆ. ಇದು ಲೈಟ್ ಸ್ಪ್ರೆಡ್ ಮಾಡುವ. ಎಸ್. ಬೇಕಿದ್ರೆ ಸ್ವಲ್ಪ ಸೈಡ್ಸಿಗೆ ಹಾಕಬಹುದು. ಓಕೆ ಓಕೆ. ಬಾದಾಮ್ ಪೀಸ್ ಹಾಕು. ಓಕೆ. ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಲಿಕ್ಕೆ ಅಲ್ಲ? ಓಕೆ. ಸೊ ಮಂಜುನಾಥ್ ಅವರು ರೆಡಿ ಅಲ್ವಾ? ಓಕೆ. ಸೊ ಸೂಪರ್. ನೀವು ಡಿಸೈನ್ ಎಲ್ಲ ಮಾಡಿದ್ದು ನಂಗೆ ಖುಷಿ ಆಯ್ತು ರೀ. ಓಕೆ ಗ್ರೇಟ್. ಆ್ಯಂಡ್ ರೆಡಿಯಾ ಟೇಸ್ಟ್ ಮಾಡಲಿಕ್ಕೆ ನಾನು? ಓಕೆ ನಾನು ರೆಡಿ ಇದ್ದೇನೆ, ನೀವು ಕೊಟ್ಟರೆ. ಓಕೆ ಸೂಪರ್. ಆ್ಯಂಡ್ ಯಾವುದು? ಬಾದಾಮ್ ಪೂರಿ. ಓಕೆ. ಸೊ ಇದು ಮೇಲ್ಗಡೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿದ್ದು ಯಾವುದು? ಶುಗರ್ ಮತ್ತು ಇಲೈಚಿ ಪೌಡರ್. ಓಕೆ. ಸೊ ಅದು ಸ್ವಲ್ಪ ಬೇಕು ಅಲ್ವಾ ಟೇಸ್ಟ್ ಬರಲಿಕ್ಕೆ, ಸ್ವಲ್ಪ ಸಿಹಿ ಇರುತ್ತೆ. ಸೊ ವಿತೌಟ್ ಅದನ್ನು ಹಾಕದೆ ತಿನ್ಬೋದಾ? ತಿನ್ಬೋದು. ಓಕೆ. ಸೊ ಟೇಸ್ಟ್ ಮಾಡಿ ಹೇಳ್ತೇನೆ. ಓಕೆ. ಸೊ ಗ್ರೇಟ್. ಆ್ಯಂಡ್ ವೀಕ್ಷಕರೇ
ಬಾದಮ್ ಪೂರಿ ಆಲ್ರೆಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಮಂಜುನಾಥ್ ಅವರು. ಆ್ಯಂಡ್ ಇಲ್ಲಿ ನೋಡಿ ಇವರು ಡಿಸೈನ್ ಮಾಡಿದ್ದು ಒಳ್ಳೆಯದಾಗಿದೆ, ಏನೋ ಒಂದು ಫುಲ್ ಅಟ್ರಾಕ್ಟಿವ್ ಆಗಿದೆ. ಸೊ ಇದನ್ನು ನೋಡ್ತಾ ಇರುವಾಗ ಒಂದು ಎಲ್ಲ ಖಾಲಿ ಮಾಡುವಂತ ಆಗ್ತದೆ. ಖಾಲಿ ಮಾಡೋದಿಲ್ಲ, ನಿಮ್ಗೆ ಒಂದೆರಡು ಬೇಕು ಅಲ್ವಾ? ಓಕೆ ಸೂಪರ್, ನಾನು ಈಗ ಟೇಸ್ಟ್ ಮಾಡಿ ಹೇಳ್ತೇನೆ. ಓಕೆ ಸೂಪರ್. ಸೂಪರ್. ಮಂಜುನಾಥ್ ಅವರೇ, ಇದೊಂದು ನಂಗೆ ಭಾರಿ ಖುಷಿ ಆಯ್ತು ಇದು. ಅದು ಓಕೆ, ಸ್ವೀಟು ಅಂದರೆ ಪೂರಿ ಹಾಗೆ ಅಂತಲ್ಲ, ಇದು ಓವರಾಲ್ ಏನೋ ಸಮೋಸ ಟೈಪ್ ಅಲ್ವಾ? ಹೆಚ್ಚು ಸ್ವೀಟ್ ಇಲ್ಲ. ಆ್ಯಂಡ್ ಅಂದರೆ ಕೆಲವರು ಶುಗರ್ ಪೇಷಂಟ್ ಅವರಿಗೆ ತಿನ್ಬೋದು, ನೋ ಪ್ರಾಬ್ಲಮ್. ಅಷ್ಟೊಂದು ಸ್ವೀಟ್ ಇಲ್ಲ. ಓಕೆ. ಆ್ಯಂಡ್ ನಂಗಂತೂ ಇದು ಭಾರಿ ಖುಷಿ ಆಯಿತು. ಇದು ತುಂಬ ಅಂದರೆ ನೀವು ಅದು ಸೋಯಾ ಅಂದರೆ ಅದು ಡಿಫ್ರೆಂಟು, ಇದು ಡಿಫ್ರೆಂಟು. ಸೊ ಎರಡು ಕೂಡ ನೀವು ಡಿಫ್ರೆಂಟ್ ಆಗಿರುವಂಥ ಡಿಶ್ ನಮ್ಮ ವೀಕ್ಷಕರಿಗೆ ನೀವು ಕಲಿಸಾಯಿತು. ಸೊ ತುಂಬಾ ಖುಷಿ ಆಯಿತು. ಸೊ ನೀವು ಬಂದಿರೋದು ಇಲ್ಲಿ. ಆ್ಯಂಡ್ ಸೊ ನೀವು ಈಗ ಫಸ್ಟ್ PUC ಕಲಿತಿದ್ದೀರಾ ಕಾಮರ್ಸು. ಆ್ಯಂಡ್ ಇನ್ ಫ್ಯೂಚರ್ ನಿಮಗೆ ಆಲ್ ದಿ ಬೆಸ್ಟ್ ನಿಮಗೆ. ಓಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಗೆ ಹೇಗೆ ಫೀಲ್ ಆಯಿತು? ಖುಷಿ ಆಯಿತು. ಫಸ್ಟ್ ಟೈಮ್. ಓಕೆ. ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ವಾ? ಏನು ಹೆಸರು ಅದರಲ್ಲಿ? ಮಂಜೂಸ್ ಕುಕಿಂಗ್ ಶೋ. ಓಕೆ. ಸೊ ವೀಕ್ಷಕರೇ, ಇವರ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಆ್ಯಂಡ್ ಮಂಜೂಸ್ ಕುಕಿಂಗ್ ಶೋ. ಓಕೆ. ಆ್ಯಂಡ್ ಅದರಲ್ಲಿ 3 ಎಪಿಸೋಡ್ ಇದೆ ಅಲ್ವಾ? ನಾನಂತೂ ಈಗ ನೋಡ್ತೇನೆ ಈಗ. ಓಕೆ. ಸೊ ಮಿಸ್ ಮಾಡಿದ ಅವರ ಒಂದು ಎಪಿಸೋಡ್ ಕೂಡ ನೋಡಿ. ಆ್ಯಂಡ್ ಈ ಒಂದು ಎಪಿಸೋಡ್ ಕೂಡ ತುಂಬಾ ಈಸಿಯಾಗಿ ಇರುವಂಥದ್ದು ಅಲ್ವಾ? 15 to 20 minutes ಕಲಿಸಿರುವಂಥದ್ದು. ಅಂದರೆ ಕೆಲವರಿಗೆ ಜಾಬ್ ಹೋಗೋರಿಗೆ ಸ್ವಲ್ಪ ಈಸಿ ಆಗ್ತದೆ. ಹೌದು, ಕರೆಕ್ಟ್. ಓಕೆ ಸೂಪರ್. ಆ್ಯಂಡ್ ಇನ್ನು ಯಾವಾಗ ಬರ್ತೀರಾ ನೆಕ್ಸ್ಟ್ ಎಪಿಸೋಡಾ? ಬರಬೇಕು ನೀವು. ಓಕೆ. ಸೊ ಮಂಜುನಾಥರೇ, ಥ್ಯಾಂಕ್ ಯು ಸೋ ಮಚ್ ನೀವು ಬಂದೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ ನೀವು ಬರಲೇಬೇಕು. ಓಕೆ. ಈ ನೆಕ್ಸ್ಟ್ ಏನು ಕಲಿಸ್ತೀರ ಅಂತ ಗೊತ್ತಿಲ್ಲ, ಬಟ್ ಆದರೂ ನೀವು ಕಲಿಸಿರುವಂಥ ಡಿಶ್ ನಮ್ಮ ವೀಕ್ಷಕರು 100% ಖುಷಿ ಆಗಿರ್ಬೋದು. ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ವೀಕ್ಷಕರೇ, ನಮ್ಮ ಮಂಜುನಾಥ್ ಅವರು ಇವತ್ತು 2 ಡಿಶನ್ನು ನಿಮಗೋಸ್ಕರನೇ ಕಲಿಸ್ಕೊಟ್ರು. ಆ್ಯಂಡ್ ನಂಗಂತೂ ತುಂಬಾ ಖುಷಿ ಆಯಿತು. 2 ಡಿಶ್ ಕೂಡ ಸೂಪರ್ ಆಗಿತ್ತು, ಟೇಸ್ಟಿ. ಆ್ಯಂಡ್ ಇದಂತೂ 100% ತುಂಬಾ ಖುಷಿ ಕೊಡ್ತಾ ಇದೆ. ಇದೊಂದು ನನ್ನ ಪ್ರಕಾರ 2-3 ಈಗ ಬಾಕಿ ಇದೆ, ಅದನ್ನೀಗ ಖಾಲಿ ಮಾಡಬೇಕು. ಓಕೆ. ಆ್ಯಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 2 ಗಂಟೆಗೆ. ಸೊ ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್. ಆ್ಯಂಡ್ ಇನ್ ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ TV. ಬಾಯ್.